ವक्रतुण्डमहाकाय कोटिसूर्य समप्रभ निर्विघ्नं कुरु मे देव सर्वकार्येषु सर्वदा ಆದಿಪೂಜಿತ ಆದಿವಂದಿತ ಆನೆಮೊಗದ ಗಣಪತಿ ದೇವರನ್ನ ಮನಸಾರೆ ಸ್ಮರಿಸುತ್ತಾ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಗಣೇಶ ಚತುರ್ಥಿ ಬಂತು ಅಂದ್ರೆ ಸಾಕು ಎಲ್ಲೆಲ್ಲೂ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಒಂದೆಡೆ ತಿಂಡಿ ತಿನಿಸುಗಳ ಸಂಭ್ರಮ ಆದ್ರೆ ಇನ್ನೊಂದೆಡೆಗೆ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಆರಾಧಿಸುವಂತಹ ಗಣೇಶನ ಮೂರ್ತಿ ವೈಭವೀಕರಿಸ್ತಾ ಇರುತ್ತೆ. ಸೊ ಈ ಒಂದು ಗಣೇಶನ ಮೂರ್ತಿ ಎಲ್ಲಿ ತಯಾರು ಮಾಡ್ತಾರೆ, ಯಾವ ರೀತಿಯಾಗಿ ತಯಾರಿಸ್ತಾರೆ, ಹಾಗೆ ಇದರ ಹಿಂದಿರುವಂತಹ ವಿಶೇಷತೆ ಏನು, ಜೊತೆಗೆ ಇನ್ನೊಂದು ಕುತೂಹಲಕಾರಿ ವಿಷಯವನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಗಣಪ. ನಾನು ನಿಖಿತಾ ಪೂಜಾರಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ವೀಕ್ಷಕರೇ, ನಾವಿವತ್ತು ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿರುವಂತಹ ಹರಿದಾಸ್ ಲೇನ್ನ ರಾವ್ ನಿವಾಸದಲ್ಲಿದ್ದೀವಿ. ನೀವು ಈಗಾಗಲೇ ನೋಡ್ತಾ ಇರ್ಬೋದು ಗಣೇಶನ ವಿಗ್ರಹಗಳು ಯಾವ ರೀತಿ ರೆಡಿಯಾಗಿ ವೈಭವೀಕರಿಸ್ತಾ ಇದೆ ಅಂತ. ನಾನು ಆಗ್ಲೇ ಒಂದು ಹೇಳಿದೆ, ಕುತೂಹಲಕಾರಿ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಅದೇನಪ್ಪ ಅಂತಂದ್ರೆ, ಒಂದೇ ಕುಟುಂಬದವರು ಒಂದಲ್ಲ ಎರಡಲ್ಲ ಸುಮಾರು 92 ವರ್ಷಗಳಿಂದ ಗಣೇಶನ ವಿಗ್ರಹವನ್ನ ಮಾಡಿ ನಮ್ಮ ದೇಶ ವಿದೇಶಗಳಿಗೂ ಕೂಡ ರಫ್ತಾಗ್ತಾ ಇದೆ. ಇದೊಂದು ಕುತೂಹಲ, ಹಾಗೆ ಒಂದು ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು. ಇದೆಲ್ಲದರ ಬಗ್ಗೆ ನಾನು ಹೇಳೋದಕ್ಕಿಂತ ಆ ಒಂದು ಫ್ಯಾಮಿಲಿ ಅವರ ಜೊತೆ, ಆ ಕುಟುಂಬದ ಜೊತೆ ನಾವು ಮಾತಾಡೋಣ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ವೀಕ್ಷಕರೇ, ಈಗ ನಮ್ಮ ಜೊತೆಗೆ ರಾವ್ ನಿವಾಸದ ಫ್ಯಾಮಿಲಿ ಅವರಿದ್ದಾರೆ. ಅವರ ಜೊತೆಗೆ ಈ ಒಂದು 92 ವರ್ಷದ ಜರ್ನಿ ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ಮೊದಲನೇದಾಗಿ ತಮಗೂ ತಮ್ಮ ಕುಟುಂಬದವರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಹಾಗೂ ಎಲ್ಲ ವೀಕ್ಷಕರಿಗೆ ಗಣೇಶ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ನಾನು ದಿವಂಗತ ಮೋಹನ್ ರಾಯರ ಕಿರಿಯ ಪುತ್ರ. ಇದು ನನ್ನ ಹಿರಿಯ ಅಣ್ಣ ಪ್ರಭಾಕರ್ ರಾವ್ ಅಂತೇಳಿ. ಅವರು ಇನ್ನೊಬ್ಬರು ಅಣ್ಣ ಸುಧಾಕರ್, ಇನ್ನೊಬ್ಬರು ಇದ್ದರು ಜಿಲ್ಲಾ ಪಂಚಾಯತಲ್ಲಿ ಚೀಫ್ ಅಡ್ವಾನ್ಸ್ ಫೈನಾನ್ಸ್ ಆಫೀಸರ್ ಆಗಿ, ಅವರಿಗೆ ಇಲ್ಲ. ಇದು ನಾವು ಕುಟುಂಬದವರು ಸೇರಿ ಮಾಡುವಂಥದ್ದು. ಕಳೆದ 92 ವರ್ಷ ಹಿಂದೆ ನಮ್ಮ ತಂದೆಯವರಾದ ಮೋಹನ್ ರಾವ್ ಅವರು ಈ ಗಣೇಶನ ವಿಗ್ರಹವನ್ನು ತಯಾರಿಸ್ತಾ ಬಂದಿದ್ದಾರೆ. ಅವರ ನಂತರ ಅವರು 88ಗೆ ಅವರು ಅಸ್ತಂಗತ ಆದಮೇಲೆ ಅವರ ನಂತರ ನಾವು ಮಾಡ್ತಾಯಿದ್ದೇವೆ. ಅದು ನಮಗೊಂದು ಹಿಂದಿಂದ ಬಂದ ಒಂದು ಕಲೆ. ಅದು ನಾವೆಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ಗಳಲ್ಲ, ಒಕೇಶನಲ್ ಆರ್ಟಿಸ್ಟ್. ಈ ಸೀಸನ್ನಲ್ಲಿ ನವರಾತ್ರಿ ಮಾಡ್ತಾಯಿದ್ದೇವೆ. ಹಾಗೆ ಇದು ನಮ್ಮ ದೇವರು ಸಾಗೇನೆ ಎಷ್ಟೋ ವರ್ಷದಿಂದ ಕೊಡುವವರೆಲ್ಲ ಕೊಡ್ತಾ ಇದ್ದಾರೆ. ಈಗ ಉದಾಹರಣೆ ಸಂಘನಿಕೇತನ ದೇವರು ಕಳೆದ 74 ವರ್ಷ ಇದ್ದೀವಿ ದೇವರಿಗೆ, 72 ವರ್ಷ ನಾವೇ ಮಾಡ್ತಾ ಇದ್ದೇವೆ. ನಮಗೊಂದು ಸಂತೋಷ ಈ ದೇವರ ಸೇವೆ ಮಾಡೋದು. ಮತ್ತು ನಾವು ಇದೊಂದು ಹಣಕ್ಕಾಗಿ ಅವ್ರು ಕೊಟ್ಟು ಪ್ರೀತಿಯಿಂದ ಯಾರು ಕಡಿಮೆ ಮಾಡೋದಿಲ್ಲ, ಆದರೂ ನಮ್ಮೊಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಗಣೇಶನ. ಈ ಕೊರೋನಾದಿಂದಾಗಿ ಈಗೆಲ್ಲ ಕಳೆದ ವರ್ಷ ಸ್ವಲ್ಪ ಜನರಿಗೆ ಅನಾನುಕೂಲವಾಯಿತು. ವಿಗ್ರಹದ ಗಾತ್ರದಲ್ಲಿ ಚಿಕ್ಕದು ಮಾಡಿರ್ಬೋದು, ಆದರೆ ಪೂಜೆಯಲ್ಲೆಲ್ಲ ಏನು ಕಡಿಮೆ ಮಾಡಲಿಕ್ಕಾಗಲ್ಲ. ಗಣೇಶನಿಗೆ ಆಗ ಪೂಜೆಗಳೆಲ್ಲ ಮಾಡಿದ್ದಾರೆ. ಈ ಸತಿ ಅದೇ ಥರ
ಈ ಸತ್ಯನ ಇರುತ್ತೇನೆ ಮೀಟಿಂಗ್ ಇದೆ ಅಂತ, ಅದು ನಾವು ಯಾವುದೋ ಮೀಟಿಂಗಿಗೆ ಕಾಯ್ತಾ ಇಲ್ಲ, ಜನರು ಕಾಯ್ತಾ ಇಲ್ಲ, ನಾವು ಕಾಯ್ತಾ, ನಾವು ನಮ್ಮ ಮನೆಯದು ಈ ಕೆಲವು ದೇವರುಗಳು ಮಾಡಿದ್ದೇವೆ, ಸಾರ್ವಜನಿಕ ಮಾಡ್ತಾ ಇದ್ದೇವೆ. ನಾವು ಸ್ಟಾರ್ಟ್ ಮಾಡೋದು ಹಾಗೇನೆ, ಚಿತ್ರ ನಕ್ಷತ್ರದ ಶುರು ಮಾಡ್ತೇನೆ. ಚಿತ್ರ ನಕ್ಷತ್ರ ಅಂದರೆ ಗಣೇಶನ ಹುಟ್ಟಿದ ದಿನ, ಆ ದಿನ ಶುರು ಮಾಡಿಕೊಂಡು ಗಣಪತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತೇನೆ. ಅದು ಹೆಚ್ಚಿನ ಮನೆಗಳು ಪೀಠಗಳು ಕೊಡೋದು ಎಲ್ಲರೂ ನಾಗರ ಪಂಚಮಿಗೆ, ಯಾಕೆಂದರೆ ನಾಗನಿಗೆ ಹಾಲು ಹಾಕೋದು, ಇಲ್ಲಿ ಬಂದು ಪೀಠ ಕೊಡೋದು ಮೊದಲಿಂದ ಬಂದ ಒಂದು ರೂಢಿಯಾಗಿದೆ. ಆ ಪದ್ಧತಿಯಂತೆ ಮಾಡಿ ಕೊಡ್ತಾರೆ. ಆಮೇಲೆ ನಾವು ಶುರು ಮಾಡ್ತೇವೆ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯ ಕಲಕ್ಷೇತ್ರೇ ಗುರುಧರ್ಮ. ಸರ್, ಒಂದು ಮಾತಿದೆ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಥರ. ಇತ್ತೀಚಿನ ಆಧುನಿಕತೆ ಹಾಗೆ ಹೊಸ ತಂತ್ರಜ್ಞಾನಗಳಿಂದ ನಮ್ಮ ಈ ಒಂದು ಹಳೆಯ ಸಂಪ್ರದಾಯ ಪದ್ಧತಿಗಳು ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆ ಅಂತ ನಮಗೂ ಅನ್ನಿಸ್ತಾ ಇದೆ. ಆದರೂ ಕೂಡ 92 ವರ್ಷಗಳಿಂದ ಇದನ್ನು ಯಾವ ರೀತಿಯಾಗಿ ನೀವು ಸಂಪಾಲಿಸ್ಕೊಂಡು ಬಂದ್ರಿ ಅನ್ನುವಂಥದ್ದು? ನೋಡಿ, ಗಣೇಶನ ಪೂಜೆ ಅಂದರೆ ಸಾಧಾರಣ ಯಾರು ಒಂದು ಅದನ್ನು ಬಂದ್ ಮಾಡೋದು ಅಥವಾ ಮುಗಿಸು ಅಂತ ಮಾಡೋದಿಲ್ಲ. ಗಣೇಶನ ಪೂಜೆಯನ್ನು ಮಾಡಲೇಬೇಕು. ತಂದೆ, ಅಜ್ಜ, ಮೊಮ್ಮಗ ಹಾಗೆಲ್ಲ ಮಾಡ್ತಾ ಇದ್ದಾರೆ. ಈ ಗಣೇಶನ ಕಾರ್ಯ ಯಾರು ಬಂದು ಮಾಡೋದಿಲ್ಲ, ಅಂದರೆ ಅದನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಒಂದು ವೇಳೆ ಅವರಿಂದ ಸಾಧ್ಯನೇ ಇಲ್ಲ, ಗಂಡು ಮಕ್ಕಳ ಮನೆಯಲ್ಲಿ ಇಲ್ಲ ಅಂತಾದರೆ ಆ ದೇವರ ಪೀಠವನ್ನು ದೇವಸ್ಥಾನಕ್ಕೆ ಯಾರು ಒಪ್ಪಿಸಿ ಆ ದೇವಸ್ಥಾನದವರ ಆ ಮನೆಯ ದೇವರನ್ನು ಮಾಡಲೇಬೇಕಂತ ಒಂದು ರೂಢಿ. ಅದೇ ಥರ ಈಗ ಸಹ ಮಾಡ್ತಾ ಇದ್ದಾರೆ. ಮತ್ತು ನಾವು ನೋಡ್ತೇವೆ 92 ವರ್ಷದಿಂದ ಯಾರು ದೇವರನ್ನು ನಮಗೆ ಬೇಡ, ಇವನ್ನು ಮಾಡೋದಿಲ್ಲ, ಇನ್ನು ದೇವರು ಇಡುವುದಿಲ್ಲ ಅಂತ ನನಗೆ ಬಂದ ಬುದ್ಧಿ ಬಂದಿಂದ ನಾನು ನೋಡ್ತಾ ಇಲ್ಲ. ಆ ಥರ ಎಲ್ಲರೂ ಮಾಡ್ತಾ ಇದ್ದಾರೆ. ಮತ್ತು ಏನೋ ಈ ಸತಿ ಹೇಳಿದ್ರಲ್ಲ, ಕೊರೋನಾದಿಂದ ಕೆಲವು ಸೈಜು ಸ್ವಲ್ಪ ಚಿಕ್ಕದು ಮಾಡಿ, ಅದು ಚಿಕ್ಕದು ಮಾಡ್ತಾರೆ. ಅದು ದೇವರು ಚಿಕ್ಕದಾಗಲಿ ದೊಡ್ಡದಾಗಲಿ ದೇವರಿಗೆ ಆಗುವಂಥ ಪೂಜೆ ನೈವೇದ್ಯ ಅದನ್ನೆಲ್ಲ ಜನರು ಯಾವ ರೀತಿ ಕಡಿಮೆ ಮಾಡೋದಿಲ್ಲ. ಒಂದು ವೇಳೆ ಅದಾಗ್ತದೆ, ಕುಟುಂಬದವರು ದೂರ ಇರ್ತಾರೆ, ಅವರು ಬರಲಿಕ್ಕೆ ಆಗೋದಿಲ್ಲ. ಆದರೆ ಕುಟುಂಬದ ಬರಲಿಲ್ಲ ಅಂತ ದೇವರನ್ನು ಮಾಡೋದಿಲ್ಲ ಅಂತಿಲ್ಲ. ಕೆಲವರು ಏನು ಮಾಡ್ತಾರೆ, ಭಾಳ ಅನಾನುಕೂಲವಾದರೆ ಮನೆಯಲ್ಲಿ ಡೆಲಿವರಿ ಆದರೆ ನವರಾತ್ರಿಗೆ ಮಾಡ್ತಾರೆ. ಅಂತೂ ದೇವರನ್ನು 1 ವರ್ಷದೊಳಗೆ ಮಾಡಲೇಬೇಕು. ಅದರಲ್ಲೂ ಮಾಘ ಚೌತಿ ಅಂದರೆ ಬರ್ತದೆ ಫೆಬ್ರವರಿಯಲ್ಲಿ. ಅದರೊಳಗೆ ಆ ವರ್ಷ ದೇವರನ್ನು ಗಣಪತಿಯನ್ನು ವಿಗ್ರಹ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಲೇಬೇಕಂತ ಒಂದು ರೂಢಿ. ಸರ್, ಇನ್ನು ಈ ಒಂದು ಕುಟುಂಬದವರು ಹೊರದೇಶದಿಂದ ಇಲ್ಲಿಗೆ ಬಂದು ಈ ಒಂದು ಗಣೇಶನ ವಿಗ್ರಹವನ್ನು ಮಾಡೋದ್ರಲ್ಲಿ ಕೂಡ ಪಾಲ್ಗೊಳ್ತಾರೆ ಅನ್ನೋದನ್ನು ನಾವು ಕೇಳ್ಪಟ್ವಿ. ಇದರ ಬಗ್ಗೆ ತುಂಬ ಕುತೂಹಲ ಇದೆ, ಅದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೊದಲಿಗೆ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶುಭಾಶಯ ನಾನು ಅರ್ಪಿಸ್ತಾ ಇದ್ದೇನೆ. ವಿಘ್ನ ವಿನಾಶಕ ಅಂತ ಹೇಳಿದರೆ ಯಾವುದೇ ವಿಘ್ನ ಇದ್ದರೂ ಹೋಗುತ್ತಂತ ನಮ್ಮ ಭಾವನೆ. ಹಾಗಂತೇಳಿ ನಮ್ಮ ಅಜ್ಜ ದಿವಂಗತ ಮೋಹನ್ ರಾವ್ ಕಳೆದ 92 ವರ್ಷದಿಂದ ಏನು ತತ್ವ ಸಿದ್ಧಾಂತ ಇತ್ತು ಅದನ್ನು ಇಂದಿಗೂ ಅವರ ಮಕ್ಕಳು 3 ಇಲ್ಲಿದ್ದಾರೆ. ಪ್ರಭಾಕರ್ ರಾವ್ ಹಿರಿಯವರು, ಸುಧಾಕರ್ ರಾವ್ ಮತ್ತು ರಾಮಚಂದ್ರ ರಾವ್. ನಮ್ಮ ಅಜ್ಜನ ತತ್ವ ಏನಿತ್ತು ಅಂತ ಹೇಳಿದರೆ, ಗಣಪತಿ ನಿಸರ್ಗ ಪ್ರಿಯ, ಪ್ರಕೃತಿ ಪ್ರಿಯ ಅಂತ. ಆ ಕಾರಣಕ್ಕೊಂದು ಸೂಚನೆ ಇದೆ, ನಾವು ಪೂಜಿಸುವಂಥ ವಿಗ್ರಹ ಮಣ್ಣಿನಿಂದಲಾಗಬಹುದು. ನಾವು ಪ್ರಕೃತಿಗೋಸ್ಕರ ಇರೋದು, ಪ್ರಕೃತಿ ನಮಗೋಸ್ಕರ ಇದೆ ಅಂತ ನಮ್ಮ ಅಜ್ಜ ಹೇಳ್ತಾಯಿದ್ರು. ಅದೇ ಸಿದ್ಧಾಂತವನ್ನು ಅವರ ಮಕ್ಕಳು ಇಂದಿಗೂ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇನ್ನು ಮುಂದಿನ ಜನ್ರೇಷನ್ ಅವರಿಗೆ ನೀವು ಯಾವ ರೀತಿಯಾಗಿ ಇದನ್ನು ಕಲಿಸ್ತಾ ಇದ್ದೀರಿ, ಇದರ ಒಂದು ಯಾವ ರೀತಿಯಾಗಿ ಅವರಿಗೆ ಹೇಳ್ಕೊಡ್ತಾ ಇದ್ದೀರಿ ಈ ಒಂದು ಬಗ್ಗೆ? ನೋಡಿ, ನನಗೆ ನಮ್ಮ ತಂದೆಯವ್ರನ್ನೇ ಕಲಿತೆವು. ಈಗ ನನಗೆ 2 ಹೆಣ್ಣು ಮಕ್ಕಳು. ಅವರು ಸಹ ಒಬ್ಬಳು ಲಂಡನ್ನಲ್ಲಿದ್ದಾಳೆ, ಯಾವಾಗಲೂ ಬರ್ತಿದ್ಲು. ಈ ಸತಿ ಬರಲಿಕ್ಕೆ ಆಗಲಿಲ್ಲ, ಬೆಂಗಳೂರಿನಲ್ಲಿ ಬರಲಿಕ್ಕೆ ಆಗಿಲ್ಲ. ನನ್ನ ಅಣ್ಣನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ಆಯಿತಾ, ಅವರ ಮಕ್ಕಳು ಇಬ್ಬರು ಮಹೇಶ ಮತ್ತು ರಾಜೇಶ್ ಅಂತಿದ್ದಾರೆ. ಅವ್ರದ್ದು ಅವರು ಮಾಡ್ತಾ ಇದ್ದಾರೆ. ಹಾಗೂ ಇವರ ಮಹೇಶನ ಮಗ ಅಂಕುಶ್ ಅಂತೇಳಿ 4th ಜನರೇಷನ್, ಅವ ಈಗ ಮಾಡ್ತಾ ಇದ್ದಾನೆ. ಹಾಗಾಗಿ ನಮಗೊಂದು ಧೈರ್ಯ, ನಮ್ಮ ನಂತರ ಆ ದೇವರು ವಿಗ್ರಹ ಮಾಡ್ತಾರಂತ. ಇಲ್ಲಿ ಸುಮಾರು ಬಗೆಯ ನಾವು ಗಣಪತಿಯ ವಿಗ್ರಹಗಳನ್ನು ನಾವು ನೋಡ್ಬೋದು. ಯಾವ ರೀತಿಯಾದಂಥ ಯಾವೆಲ್ಲ ತರಹದ ಗಣಪತಿಯ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ಬೋದು ಅಂತ ನೋಡಿ, ಹೆಚ್ಚಿನಾಗಿ ಮನೆಗೆಲ್ಲ ಸಾರ್ವಜನಿಕ ಮಾಡುವಂಥ ದೇವರು ಯಾವಾಗಲೂ ಆರಂಭದಲ್ಲಿ ಸಿಂಹಾಸನ ಕೂತ್ಕೊಂಡಾಗೆ ಮನೆಯಲ್ಲಿ ಮನೆಯಲ್ಲಿ ಆ ಪೀಠದ ಮೇಲೆ ಹೊಂದಿಕೊಂಡಿರ್ತದೆ. ಅವ್ರು ಯಾವ ಥರ ಪೀಠ ಅದೇ ಥರ. ಈಗ ಒಂದು ದೇವಸ್ಥಾನ, ಕೊಂಚಾಡಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಅವರಿಗೆ ಮುಂಡಾಸು ಗಣಪತಿ ಆಗಬೇಕು, ಫ್ಯಾಟ ಕಟ್ಟಿಕೊಂಡು, ಅದು ಅಲ್ಲಿದೆ ದೇವರು. ಅದಕ್ಕೆ ಫ್ಯಾಟನೇ ದೇವರ. ಅವ್ರಿಗೆ ಎಷ್ಟೋ ವರ್ಷ ನಾವು ನೋಡ್ತೇವೆ, ಅದೇ ಅವರಿಗೆ ಬೆಳ್ಳಿದು ಫ್ಯಾಟಲ್ಲ ಇದೆ. ಅದೇ ಥರ ಆ ಥರ ಮನೆಯವರಿಗೆ ಅವರ ಸೈಜ್ ಇರ್ತದೆ. ನೋಡಿ, ಕೆಲವು ಕೆಂಪು ಗಣಪತಿ ಇದೆ, ಸಿಂಧು, ಅದು ಕೆಂಪು ಗಣಪತಿ. ಅದು ಅವರಿಗೆ ಮೊದಲಿಂದೆಲ್ಲ ಬಂದಂಥ, ಅವರಿಗೆ ಕೆಂಪು ದೇವರೇ ಆಗಬೇಕು. ಅವರ ಕುಟುಂಬದ ಮೊದಲಿಂದಲೂ ತಂದೆ ಕಾಲ ಅಜ್ಜನ ಕಾಲ ಮಾಡಿದ್ದು ಈಗ ಮೊಮ್ಮಕ್ಕಳು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಮೊದಲು ನಾವು ಯಾವ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ, ನಮ್ಮ ಮನೆಯಲ್ಲಿ ನಾವು ಇಡ್ತೇವೆ, ಅದೇ ಥರದ ಗಣಪತಿಯನ್ನು ನಾವು ಮುಂದೇನೋ ಮಾಡ್ತಾ ಹೋಗಬೇಕು. ಗುರುಪುತ್ರ ಪರಿತ್ರಾತ್ರೆ ಗುರುಪಾಖಂಡ ಖಂಡಕಾಯ ಗೀತ
नेत्राय धीमहि गूढगुल्फाय गन्धमत्ताय। ಸರ್, ಇನ್ನು ಹಬ್ಬ ಅಂತ ಬಂದಾಗ ಎಲ್ರಿಗೂ ಕೂಡ ಸಂಭ್ರಮ, ಅಂದರೆ ಎಲ್ಲ ನಮ್ಮ ಮನೆಯವರೆಲ್ಲ ಒಟ್ಟಾಗಿ ನಾವು ಸೇರಿ ಒಂದು ಮಾಡುವಂಥ ಹಬ್ಬ. ಆದರೆ ಗಣೇಶ ಚತುರ್ಥಿ ಅಂತ ಹೇಳಿದಾಗ ಈ ಒಂದು ರಾವ್ ನಿವಾಸಕ್ಕೆ ಒಂದು ವಿಶೇಷವಾದದ್ದು ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರೂ ಮನೆಗೆ ಬರ್ತಾರೆ, ಎಲ್ಲ ರೀತಿಯ ಒಂದು ಸಂಭ್ರಮ ಇರುತ್ತೆ. ಯಾವ ರೀತಿಯಾಗಿ ರಾವ್ ನಿವಾಸದಲ್ಲಿ ಗಣೇಶ ಚತುರ್ಥಿ ಇರುತ್ತೆ ಅನ್ನುವಂಥದ್ದು? ಮೊದಲಿಂದಾಗಿ ಹೇಳೋದು ನಾನು, ಇದು ನಮ್ಮ ಶ್ರೀ ಗಣೇಶ ಅಂತ, ಶ್ರೀ ಗಣೇಶನ ಮನೆ ಹೆಸರು. ಗಣೇಶ ಅಂದರೆ ಗಣಪತಿದೆ ಮನೆ. ನಮಗೆ ಈ ಹಬ್ಬ ಉಂಟಲ್ಲ, ಯಾವ ಊರಿನ ಈ ಗಣಪತಿ ಮನೆಯಲ್ಲಿ ಹೇಗೆ ಹಬ್ಬ ಇರುತ್ತೆ ಅದೇ ಥರ ನಮಗೆ ಅವರಿಗೆ ಒಂದು ದಿನ ಹಬ್ಬ ಆದರೆ ನಮಗೆ 2 ತಿಂಗಳ ಹಬ್ಬ. ಯಾಕೆ 2 ತಿಂಗಳಲ್ಲಿ ಎಲ್ಲರೂ ಬಂದಿರ್ತಾರೆ. ನಮ್ಮ ಮೊಮ್ಮಕ್ಕಳು ಎಲ್ಲ ವರ್ಷಗೊಮ್ಮೆ ಅವರವರು ಇದ್ದಾರೆ, ಕೆಲವು ದೂರದಿಂದ. ಈಗ ಇವನ ಮೊಮ್ಮಕ್ಕಳು, ಇವನ ಮಕ್ಕಳು, ಮತ್ತು ನನ್ನ ಅಣ್ಣನ ಮೊಮ್ಮ ಎಲ್ಲ ಉಂಟಲ್ಲ, ಆ ಚೌಚಮ್ಮ ಎಲ್ಲ ಬಂದಿದ್ದಾರೆ ನೋಡಿ. ಅವ್ನು ಗೋಕರ್ಣದಿಂದ ಬಂದಿದ್ದಾನೆ, ಬೆಂಗಳೂರಿನಿಂದ ಬರ್ತಾರೆ, ಇವತ್ತು ಬರ್ತಾರೆ, ಫಿನಿಶಿಂಗ್ಗೆ ಬರಲಿಕ್ಕೆ ಕೆಲವರು ಇದ್ದಾರೆ. ಅದಕ್ಕೆ ಹೇಗೆ ಮಾಡೋರು ಇದ್ದಾರೆ, ಕೆಲವು ಮಣ್ಣಿನ ಮೂರ್ತಿ ಮಾಡೋರು, ಕೆಲವು ಪೇಂಟ್ ಕೊಡೋ. ಹಾಗಂತ ನಮ್ಮಲ್ಲೇ ನಾವೊಂದು ಹಾಗೆ ಎಲ್ರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ಅದು ಆ ಥರ ಅಡ್ಜಸ್ಟ್ ಮಾಡಿ ಮಾಡೋದು. ಯಾಕೆಂದ್ರೆ ಕೆಲವರು ದೂರದಲ್ಲಿದ್ದವರಿಗೆ ತಿಂಗಳಿಗಟ್ಟಲೆ ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಈಗ ನಾವಾದ್ರೆ ರಿಟೈರ್ಡ್ ಆಗಿ ಮನೇಲಿ ಇದ್ದರಿಂದ ಮಾಡ್ತೇವೆ, ಗಣಪತಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅವರಿಗೆ ಬರಲಿಕ್ಕೆ ಅಣ್ಣನ ಮೊಮ್ಮಕ್ಕಳೇ ಅಂತ ಈ ಹಬ್ಬ ಉಂಟಲ್ಲ, ನಾವೆಲ್ಲ ಸೇರಿ ಮಾಡೋ ಹಬ್ಬ ನಮಗೆಲ್ಲರಿಗೂ ಒಂಥರ ಹಬ್ಬ ನೋಡಿ. ಇದು ನೀವೆಲ್ಲ ಬರ್ತೀರಿ ನೋಡಿ, ಇದೇ ಒಂಥರ ಹಬ್ಬ ನಮಗೆ ಅಲ್ವಾ? ಇಲ್ಲ ಯಾಕೆ ಬರ್ತೀರಾ ನೀವು? ಗಣಪತಿ ಈ ಥರ ಒಂದು ಹಬ್ಬ ಅಲ್ವಾ? ಹಾಗೆ ಇನ್ನು ಇದು 2 ತಿಂಗಳಲ್ಲಿ ಮಾತ್ರ ಇಷ್ಟು ಗಣಪತಿಯ ವಿಗ್ರಹಗಳನ್ನು ನೀವು ಮಾಡ್ತೀರಾ, ಅಥವಾ ವರ್ಷ ಪೂರ್ತಿಯಾಗಿ ಇದು ನಡೀತಾನೆ ಇರುತ್ತಾ ಈ ಒಂದು ಅನ್ನೋದು? ಭಾದ್ರಪದ ಮಾಸ ಬಂತು ಅಂತ ಹೇಳಿದರೆ ನಮಗೆ ಗಣೇಶನ ಜನ್ಮ ನಕ್ಷತ್ರ ಚಿತ್ರ ನಕ್ಷತ್ರ. ನೀವು ಹಬ್ಬದ ಆಚರಣೆ ಮಾಡೋ ಪದ್ಧತಿ ನಮ್ಮದು ಕೇಳಿದಿರಿ. ನಮ್ಮ ಆಚರಣೆ ಅಂದರೆ 20 ಜೂನಿಂದ ಪ್ರಾರಂಭ ಆಗಿದೆ. ಅದು ನಾವು ಆಚರಣೆ ಅಂತ ಹೇಳೋದಿಲ್ಲ, ನಮಗದು ವ್ರತ ಅಂತ ಹೇಳ್ತೀವಿ. ಯಾಕಂತೇಳಿದ್ರೆ ನಮ್ಮ ಅಜ್ಜ ಮೋಹನ್ ರಾವ್ ಅವರೊಂದು ಮಾತು ಹೇಳ್ತಾಯಿದ್ರು, ಸೂಚನೆ ಕೊಡ್ತಾಯಿದ್ರು, ಮಾರ್ಗದರ್ಶನ ಕೊಡ್ತಾಯಿದ್ರು. ಆ ಮಾರ್ಗದರ್ಶನದಲ್ಲಿ ಮೊದಲಿಗೆ ಅವರು ಹೇಳಿದ್ದು ನಮ್ಮ ಮನಸ್ಸು ಸಿದ್ಧತೆ ಮಾಡಬೇಕು, ಶರೀರ ಸಿದ್ಧತೆ ಮಾಡಬೇಕು, ಅಲ್ಲಿ ಭಕ್ತಿ ಶ್ರದ್ಧೆ ಬೇಕು ಅಂತ. ಯಾಕಂತ ಹೇಳಿದರೆ ಗಣೇಶನ ಹಬ್ಬ ಅಂತ ಹೇಳಿದರೆ ನಮ್ಮ ಮನೆಗೆ ಮಾತ್ರ ಅಲ್ಲ, ನಮ್ಮ ಊರಿಗೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕಾಗುವಂಥ, ಇಡೀ ನಾಡಿಗಾಗುವಂಥ ಹಬ್ಬ. ಆದ ಕಾರಣ ಪ್ರತಿಯೊಬ್ಬರು ಭಕ್ತಿ ಶ್ರದ್ಧೆಯನ್ನು ಮಾಡೋದು ನಮ್ಗೆ ಗೊತ್ತು. ಯಾಕಂತ ಹೇಳಿದರೆ ಈ ಮನೆಯಲ್ಲಿ 16 ಸಾರ್ವಜನಿಕ ಆಚರಣೆಯಲ್ಲಿರುವಂಥ ಗಣೇಶ, ಮತ್ತು ಉಳಿಕೆ ಅಂದರೆ 226ರಲ್ಲಿ ಎಲ್ಲ ಸಾಂಪ್ರದಾಯಿಕ ಗಣಪತಿ. ಯಾಕಂದ್ರೆ ನೀವು ಕಂಡಿರ್ಬೋದು, ನಮ್ಮಲ್ಲಿ ವಿರೂಪಗೊಂಡ ವಿಗ್ರಹಗಳಿರುವುದಿಲ್ಲ. ಯಾಕಂತೇಳಿದರೆ ನಾವು ನಿಖರವಾಗಿ ಹೇಳಬಾರ್ದು, ಪರ ರಾಷ್ಟ್ರಗಳಲ್ಲಿ ಅಲ್ಲಿ ವಿವಿಧ ವಿನ್ಯಾಸ ಮಾಡೋದಿದೆ. ಆದರೆ ನಾವು ಇದು ಪೂಜಿತ ಗಣಪತಿ ಹೇಗಿರಬೇಕು ಅದಕ್ಕೊಂದು ವಿನ್ಯಾಸ ಅಂತ ಇದೆ. ಆ ವಿನ್ಯಾಸದೆಲ್ಲ ಇವತ್ತಿಗೆ ಮಾಡ್ತಾ ಇದ್ದೀವಿ. ಇದು ನಾವು ಮಾಡಿಕೊಂಡು ಬಂದಂಥ ರೂಢಿ. ಯಾಕಂದರೆ ನಮ್ಮ ಹಿರಿಯರು ಕೊಟ್ಟ ಮಾರ್ಗದರ್ಶನ, ಆ ಮಾರ್ಗದರ್ಶನದಲ್ಲಿ ನಾವು ಇವತ್ತಿಗೂ ವಿಗ್ರಹದ ಕಾಯಕದಲ್ಲಿದ್ದೀವಿ. ಮತ್ತೊಂದು ವಿಚಾರ ಹೇಳಬೇಕು, ನಮ್ಮ ಅಜ್ಜ ಅದೇ ಮೋಹನ್ ರಾವ್ ಹೇಳ್ತಿದ್ರು, ಇದು ವ್ಯಾಪಾರ ಅಲ್ಲ, ವ್ಯಾಪಾರ ಆಗಬಾರ್ದು, ಇದು ಸೇವೆ. ಸೇವೆ ಅಂತ ಹೇಳಿದ್ರೆ ಭಗವಂತನಿಗೆ ಯಾವನೂ ದುಡ್ಡು ನಿಗದಿ ಮಾಡಲಿಕ್ಕಿಲ್ಲ. ಅದೇ ರೀತಿ ಇಂದಿಗೂ ನಾವು ಭಗವಂತನಿಗೆ ನಾವು ಬೆಲೆ ಕಟ್ಟುವುದಿಲ್ಲ. ಇನ್ನು 92 ವರ್ಷಗಳ ಹಿಂದೆ ಇದ್ದಂತಹ ಬೇಡಿಕೆ ಇವಾಗ ನಮ್ಮ ಈ ಒಂದು ಗಣೇಶನ ಮೂರ್ತಿಗಳಿಗೆ ಹಾಗೇ ಇದೆಯಾ, ಅಥವಾ ಅದರಲ್ಲಿ ಏನಾದರೂ ಹೆಚ್ಚಳ ಇದೆಯಾ ಅಥವಾ ಕುಂಠಿತ ಆಗಿದೆಯಾ? ಅದರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ಕಡಿಮೆ ಅದು ಕುಂಠಿತ ಕಂಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಮೊದಲು ತಂದೆಯವರು ಇರುವಾಗ 70-75 ದೇವರಿತ್ತು. ಈಗ 230 ದೇವರಿಗೆ ಬಂದಿದೆ, ಕುಂಠಿತ ಆಗಿಲ್ಲ. ಆದರೆ ಕೆಲವರು ಬಂದು ಹೇಳ್ತಾರೆ, ನಮಗೆ ನಿಂತ ಗಣಪತಿ ಮಾಡಿ ಕೊಡ್ತೀರಾ? ನಾವು ಮಾಡೋದಿಲ್ಲ. ನಿಂತ ಗಣಪತಿ ಮಾಡಿಕೊಡಿ, ಅಥವಾ ಏನಾದರೂ ಟೊಪ್ಪಿ ಇಟ್ಟು ಮಾಡಿದ ಗಣಪತಿ ಮಾಡಿ, ಅದೆಲ್ಲ ನಮಗೆ ಬಂದು ಕೆಲವು ಹೇಳ್ತಾರೆ. ಕೆಲವರಿದ್ದರು ಬಂದುಕೊಂಡು ದೊಡ್ಡ ಕಾಲೇಜ್ನವ್ರು ಬಂದು ಹೇಳಿ, ನಮ್ಮದು ಸ್ಟ್ಯಾಂಡಿಂಗ್ ಗಣಪತಿ ಚಾಯಿ, ಹಮ್ಕೋ ಟೋಪಿ ವಾಲ ಚಾಯಿ, ಹಮಾರ ಹಾತ್ ಮೇ ಖಡ್ಗ, ಏ ಸಬ್ ಬಂದೂಕ್ ರತ್ನ, ಏ ಸಬ್ ಇದೆಲ್ಲ ನಾವು ಮಾಡೋದಿಲ್ಲ. ಯಾಕೆ ನಮಗೆಲ್ಲ ಉಂಟು, ನಮ್ಮದು ಒಂದು ಸಾಂಪ್ರದಾಯಿಕವಾಗಿ ಮಾಡುವಂಥ ಗಣಪತಿಗೂ ಸಹ ನಾವು ಸೌತ್ ಕೇಂದ್ರ ಅದಕ್ಕೆಲ್ಲ ಆಸ್ಪದ ಕೊಡೋದಿಲ್ಲ. ನನ್ನ ಪ್ರಕಾರ ಸೌತ್ ಕೇಂದ್ರದವರಿಗೆ ಒಂದು ಪೂಜೆಗೆ ಒಂದು ಬೇಕಾದ ಸಾಂಪ್ರದಾಯಿಕ ಗಣಪತಿಯನ್ನೇ ಮಾಡುವಂಥ ಒಂದು ಆಚರಿಸಿ ಅದನ್ನೇ ಪೂಜೆ ಮಾಡಿಕೊಂಡು ಬಂದವರು ರೂಢಿ ಇರುವುದಿಲ್ಲ. ಅದೇ ಥರ ಮಾಡ್ತಾ ಇದ್ದೇವೆ. ಇನ್ನು ಎಲ್ಲಿಗೆಲ್ಲ ಈ ಒಂದು ಗಣೇಶನ ವಿಗ್ರಹಗಳು ರಫ್ತಾಗುತ್ತೆ, ಅಂದರೆ ಕಳಿಸಲಾಗುತ್ತೆ ಅನ್ನುವಂಥದ್ದು? ಇಲ್ಲಿ ಈ ಶ್ರೀ ಗಣೇಶನಾಗುವಂಥ ವಿಗ್ರಹಗಳಲ್ಲಿ ಮುಖ್ಯವಾಗಿ ಸಂಗನಿಕೇತನ, ಪರಂಗಿಪೇಟೆ, ಕುಲಶೇಖರ, ದೋಸ್ ಬುಕಪಟ್ನ, ಪದವಿನಂಗಡಿ, ಪೊಲೀಸ್ ಲೈನ್, NMPT, ಹೋಪ್ ಕಾಮ್ಸ್ 16 ಇದೆ. ಹೊರ ಊರಿಗೆ ಹೋಗುವುದಂತ ಹೇಳಿದರೆ ಒಂದು ವಿದೇಶಕ್ಕೆ ಹೋಗ್ತಾ ಇದೆ. ಅದು ಕಳೆದ ಕೆಲವಾರು ವರ್ಷದಿಂದ ಅದು ಶೆರ್ಲೇಕರ್ ಕುಟುಂಬ, ಅವರ ಕುಟುಂಬದ ವಿಗ್ರಹ. ಅವರು ಮಾತ್ರ 1 ತಿಂಗಳು ಮುಂಚಿತವಾಗಿ ಕೊಂಡೋಗ್ತಾರೆ. ಯಾಕಂದರೆ ವಿಶೇಷ ಅನುಮತಿ ಬೇಕು, ವಿಶೇಷವಾಗಿ ಅದು ಕೊಂಡೋಗುವಂಥ ರೀತಿಯಲ್ಲಿ ಕೊಂಡೋಗ್ಬೇಕಾಗ್ತದೆ. ಆದ ಕಾರಣ 1 ತಿಂಗಳು ಮುಂಚಿತವಾಗಿ ಕೊಂಡೋಗ್ತಾ ಇದ್ದಾರೆ. ಜಯಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ
गजेशानाय बालचन्द्राय श्रीगणेशाय धीमहि ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪದವಿನಂಗಡಿ ಇಲ್ಲಿ ಅವರು ಇದ್ದಾರೆ. ಅವರು ಸುಮಾರು ಕಳೆದ 24 ವರ್ಷಗಳಿಂದ ಇಲ್ಲಿಂದ ಗಣೇಶನ ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಅವ್ರ ಜೊತೆ ನಾವು ಮಾತಾಡೋಣ. ಸರ್ ನಮಸ್ತೆ, ತಮ್ಮ ಹೆಸರು? ನಂದಕಿಶೋರ್ ಅಂತ. ನಾನು ನಮ್ಮ ಗಣೇಶೋತ್ಸವ ಸಮಿತಿ ಪದವಿನಂಗಡಿ ಇದರ ಜೊತೆ ಕಾರ್ಯದರ್ಶಿ ಆಗಿದ್ದೇನೆ. 24 ವರ್ಷಗಳಿಂದ ನಾವು ಇಲ್ಲಿಂದೇ ಗಣಪತಿ ಮಾಡಿಕೊಂಡು ಹೋಗ್ತಿದ್ದೇವೆ. ಇಲ್ಲಿವರೆಗೆ ತುಂಬ ಚಿಕ್ಕದಾಗಿತ್ತು, ಈಗ 24 ವರ್ಷ ಈ ಲೆವೆಲ್ಗೆ ಬಂದು ನಮ್ಮ ಗಣಪತಿ ಮುಟ್ಟಿದೆ. ಸೊ ಇಲ್ಲಿದಂದರೆ ವಿಧಿಪೂರ್ವಕವಾಗಿ ಇಲ್ಲಿ ನಮಗೆ ಗಣಪತಿ ಮಾಡಿಕೊಡ್ತಾರೆ, ಯಾವುದೇ ಆಡಂಬರಗಳನ್ನಿಲ್ಲದೆ ಹೇಗೆ ವಿಧಿಪೂರ್ವಕವಾಗಿ ಮಾಡಿಕೊಡ್ತಾರೆ ಅಂದರೆ ಇಲ್ಲಿಗೆ ಬಂದು ನಾವು ಕಲ್ತಿದ್ದೇವೆ ತುಂಬ ಗಣಪತಿ ವಿಷಯದಲ್ಲಿ. ಸರ್, ಈ ಬಾರಿ ಗಣೇಶೋತ್ಸವ ಅಂತ ಹೇಳಿದಾಗ ಸಾರ್ವಜನಿಕವಾಗಿ ಆಚರಣೆ ಮಾಡೋದಕ್ಕೆ ಸ್ವಲ್ಪ ನಿಬಂಧನೆಗಳಿವೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಯಾವ ರೀತಿಯಾಗಿ ಪದವಿನಂಗಡಿಯಲ್ಲಿ ಈ ಒಂದು ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೀರಾ? ಪದವಿನಂಗಡಿಯಲ್ಲಿ ಯಾವಾಗಲೂ ಅದ್ದೂರಿಗಿಂತ ನಾವು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡ್ತಿದ್ದೆವು. ಅದ್ದೂರಿಗೆ ನಾವು ಆಡಂಬರಕ್ಕೆ ಹೆಚ್ಚಾಗಿ ಪ್ರಾಶಸ್ತ್ಯ ಕೊಡ್ತಿರಲಿಲ್ಲ. ಅದೇ ಪ್ರಕಾರ ದೇವರ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವತ್ತಾಗಿ ಮಾಡಲಿಕ್ಕೆ ದೇವರಿಗೆ ಯಾವುದೇ ಅಭಿಷೇಕ ಆಗಲಿ ಯಾವುದೇ ಫಲವಸ್ತಾಗಲಿ ಅಂದರೆ ನಾವು ಏನು ಅವರಿಗೆ ಅಡುಗೆ ಪ್ರದಾನ ಮಾಡ್ತೇವೆ ಅದನ್ನು ವಿಧಿವತ್ತವಾಗಿ ಮಾಡಲಿಕ್ಕೆ ಪದವಿನಂಗಡಿ ಗಣಪತಿಯಲ್ಲಿ ನಾವು ಯಾವಾಗಲೂ ಸಹ ಶ್ರಮಿಸ್ತಿದ್ದೆವು. ಸೊ ಅದೇ ಪ್ರಕಾರ ಸರ್ಕಾರದ ನಿಯಮದ ಪಾಲನೆ ಮಾಡಿಕೊಂಡು ನಾವು ಈ ಸರಿ ಸ್ವಲ್ಪ ಕೊಂಚವಾಗಿ ಗಣಪತಿಯನ್ನು ಮಾಡಲೇಬೇಕು. ನಾವು 24 ವರ್ಷ ಮಾಡಿದ ನಂತರ ಎಲ್ಲೂ ನಿಲ್ಲಿಸುವಾಗಿಲ್ಲ, ನಿಲ್ಲಿಸಿ ಅದರಷ್ಟು ಕೆಟ್ಟ ಪರಿಣಾಮ ಬೇರೆ ಯಾವುದು ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಸರ್ಕಾರದ ನಿಯಮ ಅಳವಡಿಸಿಕೊಂಡು ಗಣಪತಿಯನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಾವು ಮಾಡಿ ಈ ಸರಿ ಒಳ್ಳೆಯ ಕಾರ್ಯಕ್ರಮ ಮಾಡಿ ಮುಗಿಸ್ತೇವೆ ಅಂತ ನಿರ್ಧಾರ ಮಾಡಿಕೊಂಡಿದ್ದೇವೆ ನಾವು. ಸರ್, ಇನ್ನು ಗಣೇಶನ ವಿಗ್ರಹವನ್ನ ಮಾಡುವಾಗ ಏನಾದರೂ ಆಚಾರ ವಿಚಾರಗಳನ್ನ ಪಾಲಿಸಬೇಕಾ, ಏನಾದರೂ ಸಂಪ್ರದಾಯಗಳಿದೆಯಾ? ಹಾಗೆ ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸರ್. ಸಂಪ್ರದಾಯ ಅಂದರೆ ಪೀಠೆ ಕೊಡುವಾಗ ಮನೆಯಲ್ಲಿ ಅದನ್ನೆಲ್ಲ ಈಗ ಯಾಕೆ 1 ವರ್ಷ ಆದ ಕೂಡ ಗಣಪತಿ ವಿಗ್ರಹ ವಿಸರ್ಜನೆ ಆದ ಕೂಡ ಏನು ಮಾಡ್ತಾರೆ, ಮೇಲೆ ಅಟ್ಟದಲ್ಲೆಲ್ಲ ಇಟ್ಟಿರ್ತಾರೆ. ಅದು ಬರುವಾಗ ಅವ್ರೇನು ಮಾಡ್ತಾರೆ, ಅದು ನಾಗನಿಗೆ ಹಾಲನ್ನು ಹಾಕಿದ ಮೇಲೆ ಮನೆಗೆ ಬಂದು ಅವರ ಮನೆಯಲ್ಲಿ ಅವರು ನಮಗೆ ಹೇಳ್ತಾರೆ ಈ ವಿಷಯ. ಮನೆಗೆ ಬಂದು ಆ ಪೀಠಕ್ಕೆಲ್ಲ ಪೂಜೆ ಮಾಡಿ ಅದಕ್ಕೆಲ್ಲ ಕದಿರನ್ನು ಕಟ್ಟಿಕೊಂಡು ಅದನ್ನೆಲ್ಲ ತಂದು ಮನೆಗೆ ಕೊಡ್ತಾರೆ. ಆಮೇಲೆ ನಾವು ಸಹ ಹಾಗೆ ದಿನ ಟೈಮ್ ನೋಡಿ ಅದನ್ನು ಶುರು ಮಾಡ್ತೇವೆ. ಆಮೇಲೆ ಎಲ್ಲ ಕಂಪ್ಲೀಟ್ ಆಗಿ ಕೊಂಡೋಗೋ ದಿವಸ ನಮಗೆ ಅವರು ಫಲ ಕೊಡಲೇಬೇಕು, ಒಂದು ತೆಂಗಿನಕಾಯಿ ಅಥವಾ ಅಡಿಕೆಯನ್ನು ಕೊಡಲೇಬೇಕು. ಅದು ನಮಗೆ ಕ್ರಮ. ಫಲ ತಾಂಬೂಲ ಕೊಟ್ಟು ನಾವಾಗ ಗಣೇಶನ ಅವರಿಗೆ ಒಪ್ಪಿಸ್ತೇವೆ ಆ ಥರ. ಇನ್ನು ಪ್ರತಿಯೊಬ್ಬರು ಇವಾಗ ಒಂದಲ್ಲ ಇನ್ನೊಂದು ಉದ್ಯೋಗದಲ್ಲಿರುವವರು ಕೂಡ ಇಲ್ಲಿ ಇದನ್ನ ಮತ್ತೆ ಆ ಉದ್ಯೋಗವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನ ನೋಡಿ. ಮೋಹನ್ ರಾಯರ 4 ಗಂಡು ಮಕ್ಕಳು ವಿವಿಧ ಹುದ್ದೆಯಲ್ಲಿದ್ದವರು. ದೀನಾನಾಥ್ ರಾವ್ ಅವರು ಚೀಫ್ ಅಕೌಂಟ್ಸ್ ಆಫೀಸರ್ ಸ್ಟೇಟ್ ಅಕೌಂಟ್ಸಲ್ಲಿದ್ದರು. ಸುಧಾಕರ್ ರಾವ್ ಅವರು ಕೈಗಾರಿಕೋದ್ಯಮಿ. ಆಮೇಲೆ ಪ್ರಭಾಕರ್ ರಾವ್ ಇವರು ಕೈಗಾರಿಕೋದ್ಯಮಿ. ಇವರು ರಾಮಚಂದ್ರ ರಾವ್ ವಿಜಯ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ರಿಟೈರ್ಡು. ನಾನು ಕೈಗಾರಿಕೆಯಲ್ಲಿ ಅಧಿಕಾರಿಯಾಗಿ ರಿಟೈರ್ಡು. ಇದು ವ್ಯಾಪಾರ ಅಲ್ಲ ಅಂತ ಯಾಕೆ ಹೇಳ್ತಿದ್ದೆ ಅಂದರೆ, ನಾವು ಸೇವೆಯಲ್ಲಿರುವವರು, ನಮಗೆ ಭಗವಂತನ ಸೇವೆ ನಾವು ಸಂತೋಷ ಪಟ್ಟಿದ್ದೇವೆ. ಆದ ಕಾರಣ ನಮ್ಮ ಮೋಹನ್ ರಾವ್, ನಮ್ಮ ಅಜ್ಜ ಏನು ನಮಗೆ ಅದರ ಬಗ್ಗೆ ನಮಗೆ ತತ್ವ ಹೇಳಿದರು, ಅದನ್ನು ನಾವು ವ್ಯಾಪಾರ ತಿಳ್ಕೊಂಡಿಲ್ಲ, ಸೇವೆ ಅಂತ ನಮ್ಮ ಮನಸ್ಸಿನಲ್ಲಿದೆ. ಅದನ್ನು ಮುಂದುವರಿಸಿ ಬಂದಿದ್ದೇವೆ. ಕಳೆದ 92 ವರ್ಷದ ನಿರ್ವಿಘ್ನವಾಗಿ ನಡೀತಾ ಇದೆ. ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय. ಸರ್, ಹಿಂದೆ ಒಂದು ಕಾಲ ಇತ್ತು, ತುಂಬಾನೇ ಅಂದರೆ ಸಂಪ್ರದಾಯಯುಕ್ತವಾಗಿ ಎಲ್ಲ ಕಾರ್ಯಗಳು ನಡೀತಾ ಇದ್ದು. ಇವಾಗ ಅಂದರೆ ಯುವ ಜನತೆ ಯಾವ ರೀತಿಯಾಗಿ ಈ ಒಂದು ಗಣೇಶ ಚತುರ್ಥಿಯನ್ನು ಆಚರಿಸ್ತಾರೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಹಿಂದೆ ಭಾಳ ಸಾಂಪ್ರದಾಯಕ್ಕೆ ಭಾಳ ಒಂದು ವಿಜೃಂಭಣೆಯಿಂದ ಮಾಡುವಂಥದ್ದು. ಎಲ್ಲ ಬರುವಾಗ ಗಣಪತಿ ಕೊಂಡು ಹೋಗುವಾಗ ತಾಳ ಭಜನೆ ಮತ್ತು ಚೆಂಡೆ ಮತ್ತು ವಾಲ್ಗೆಲ್ಲ ಇತ್ತು ಆವಾಗ ಒಂದು ಕಾಲದಲ್ಲಿ. ಆಮೇಲೆ ಕಡಿಮೆ ಆಗ್ತಾ ಹಾಗೆ ಸರ್ ಜನರು ಹಾಗೆ ಜನರ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ವಿಗ್ರಹ ಎಲ್ಲ ತಲೆ ಮೇಲೆ ಕೊಂಡೋಗೋದು, ಮನೆಯವರಿಗೆ ದೇವರನ್ನು ಕೊಂಡೋಗೋದು. ಈಗ ಸ್ವಲ್ಪ ಚೇಂಜ್ ಆಗಿ
ಕಾರ್ನಲ್ಲಿ ಬರ್ತಾರೆ, ಕಾರ್ನಲ್ಲಿ ಸ್ಟೀರಿಯೋ ಇರ್ತಾರೆ, ವಾಲ್ಗೆಲ್ಲ ಕಾರ್ನಲ್ಲಿ ಸ್ಟೀರಿಯೋ ಆಫ್ ಮಾಡ್ತಾರೆ ಇದ್ದಾರೆ ಅಂತ. ಯಾಕಂದರೆ ಈಗ ಆಗೋದಿಲ್ಲ, ಮತ್ತು ಅದು ದುಬಾರಿ ಆಗಿದೆ, ವಾಲ್ಗನ್ ದುಬಾರಿ ಆಗ್ತದೆ, ಮತ್ತು ಜನರು ಅಷ್ಟೆಲ್ಲ ಬಂದಿರೋದಿಲ್ಲ. ಅದೇ ಚೌತಿಸ ಬರುವರಲ್ಲ, ಮತ್ತು ಅದೆಲ್ಲ ಉಂಟು, ತಗೊಂಡು ಹೋಗುವಾಗ ಉಂಟು. ಅದೇ ಮೊದಲು ಸಾಂಪ್ರದಾಯಿಕ ಎಲ್ಲ ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಗಂಡ ಹೆಂಡತಿ ಎಲ್ಲ ಬಂದು ತಗೊಂಡು ಹೋಗುವಂಥ ರೂಢಿ ಎಲ್ಲ ಉಂಟು. ಅದರಲ್ಲಿ ಎಂಚೆ ಬದಲಾವಣೆ ಆಗಿಲ್ಲ. ಅದೇ ಶೋ ಎಲ್ಲ ಕಡಿಮೆ, ಯಾವುದು ನಿಮ್ಮ ವಾಲ್ಗೆ ಅದೆಲ್ಲ ಕಡಿಮೆ ಆಗಿದೆ ಅಷ್ಟೇ. ಗೀತವಾದ್ಯ ಪಟವೇ ಧ್ಯೇಯ ಚರಿತಾಯ ಗಾಯಕವರಾಯ ಗಂಧರ್ವ ಪ್ರಿಯ ಕೃತೆ ಕಾಯಕಾಧೀನ ವಿಗ್ರಹಾಯ ಗಂಗಾಜಲ ಪ್ರಣಯವತೆ ಗೌರಿ ಸ್ತನಂದನಾಯ ಗೌರಿ ಹೃದಯ ನಂದನಾಯ. ಸರಿ, ನೀವೊಂದು ವಿಗ್ರಹವನ್ನ ಮಾಡೋದಕ್ಕೆ ಬೇಕಾಗುವಂತಹ ಪರಿಕರಗಳ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಮಣ್ಣಿನಿಂದ ಮಾಡುವಂತಹ ವಿಗ್ರಹ ಇದು. ಈ ಮಣ್ಣು ಎಲ್ಲಿ ಸಿಗುತ್ತೆ, ಯಾವ ರೀತಿಯಾಗಿ ಇದರ ಒಂದು ಸಂಪೂರ್ಣ ವಿಗ್ರಹವನ್ನ ನೀವು ಮಾಡ್ತೀರಿ ಅನ್ನುವಂಥದ್ದು? ನೀವು ಕಂಡಂತೆ ಸ್ಥಳೀಯವಾಗಿ ಗದ್ದೆನೇ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಮಂಗಳೂರು ಆಸುಪಾಸಿನಲ್ಲಿರುವ ಎಲ್ಲ ಟೈಲ್ ಫ್ಯಾಕ್ಟ್ರಿಗಳು ಮುಚ್ಚಲ್ಪಟ್ಟಿವೆ. ಕಾರಣ ಇಷ್ಟೇ, ಮುಖ್ಯವಾಗಿ ಬೇಕು ಆವೆ ಮಣ್ಣು. ಈಗ ನಮಗೆ ನಮ್ಮ ವಿಗ್ರಹಕ್ಕೆ ಬೇಕಾದ ಮಣ್ಣು ಸಾಧಾರಣ ಮಣ್ಣಲ್ಲ. ಯಾಕಂತ ಹೇಳಿದ್ರೆ ಆ ಮಣ್ಣಿನಲ್ಲಿ ಇತರ ಮರಳುಗಳಿರಬಾರ್ದು, ಕಸಕಡ್ಡಿಗಳಿರಬಾರ್ದು. ಯಾಕಂದರೆ ನಮಗೆ ಮಣ್ಣು ಮುಖ್ಯ. ಯಾಕಂದರೆ ಗಣಪತಿಯ ಆ ಫಿನಿಶಿಂಗ್ ಅಂತ ಹೇಳ್ತೇವಲ್ಲ, ಆ ಅಂತಿಮ ಸ್ಪರ್ಶ ಬರುವಾಗ ಅದನ್ನು ಯಾವುದೇ ಒಂದು ವಿರೂಪ ಆಗಬಾರ್ದು. ಯಾಕಂದರೆ ನಾವು ತುಂಬ ಕಾಳಜಿ ಮಾಡುವವರು. ಯಾಕಂದರೆ ಮರಳು ಬಂದರೂ ಕಷ್ಟ, ಆಮೇಲೆ ಕಸಕಡ್ಡಿಗಳು ಬಂದ ಕಷ್ಟ. ಹೀಗಿರುವಾಗ ಮಣ್ಣು ಸಿಗೋದೇ ದುರ್ಲಭ. ಆದರೂ ನಾವು ಮಣ್ಣಿಗೋಸ್ಕರ ನಾವು ಊರು ಬಿಟ್ಟು ಹೋಗಲೇಬೇಕು. ಸ್ಥಳೀಯವಾಗಿ ಮಣ್ಣು ಖಂಡಿತ ಸಿಗೋದಿಲ್ಲ, ಯಾಕಂದರೆ ಗದ್ದೆನೇ ಇಲ್ಲ ನೋಡಿ. ಅದಕ್ಕೆ ನಾವು ಮಣ್ಣಿಗೋಸ್ಕರ ನಾವು ಮಂಗಳೂರು ನಗರ ಬಿಟ್ಟು ಕೋಟೇಶ್ವರ, ಕುಂದಾಪುರ, ಈ ಕಡೆ ಮೂರು ಸೈಡ್ ಗಂಜಿಮಠ ಅಲ್ಲಿಂದ ತರಬೇಕಾಗ್ತದೆ. ಈ ಮಣ್ಣು ಅಂದರೆ ನಮ್ಮ ಗದ್ದೆ ಮಣ್ಣುಗಳು ಅಂದರೆ ಕೆಂಪು ಮಣ್ಣು, ಕಪ್ಪು ಮಣ್ಣು ಆ ಥರ ಏನಾದರೂ ಇದೆಯಾ ಇದಕ್ಕೆ ಅಂತ? ಮಣ್ಣು ಅಂದರೆ ಆ ಮಣ್ಣು ಹಂಚಿನ ಮಾಡ್ತಾರಲ್ಲ ಅದೇ ಮಣ್ಣು. ಆದರೆ ಅದಕ್ಕೆ ನಾವು ಒಂದು ಮಾಡ್ತೇವೆ, ಹಂಚಿ ಮಾಡುವಾಗ ಒಂದು 2-3 ಸತಿ ಮಾತ್ರ ಮಿಷಿನಿಗೆ ಹಾಕಿ, ಇದನ್ನು 5-6 ಸತಿ ಮಿಷಿನಿಗೆ ಹಾಕಿ ಆ ಕಲ್ಲುಗಳನ್ನು ಹುಡಿ ಮಾಡಿ ಕೊಡ್ತಾರೆ. ಮತ್ತು ಬರೀ ಮಣ್ಣು ಅಲ್ಲ, ನಮಗೆ ಹುಲ್ಲು ಬೇಕು. ಯಾಕೆಂದರೆ ಬರೀ ಮಣ್ಣಿಂದ ನಮಗೆ ಮಾಡಿದರೆ ತೂಕವನ್ನು ಗಣಪತಿಯಲ್ಲಿ ಸಾಧ್ಯನೇ ಇಲ್ಲ. ನಮಗೆ ಹುಲ್ಲು ಹಾಗೆ ಮೊದಲೆಲ್ಲ ಹುಲ್ಲು ಈಗ ಡಿಪ್ಪೋಲ್ಲ ಇತ್ತಲ್ಲ, ಕಟ್ಟಿ ಡಿಪ್ಪು ಅಲ್ಲಿ ಸಿಗ್ತಿದ್ದು. ಈಗ ಹಾಗೆಲ್ಲ. ಈಗ ನಮ್ಮೊಬ್ಬರು, ನಾನೆಂದರೆ ಆಡಿಟ್ ಮಾಡ್ತೇನೆ ಸೊಸೈಟಿ, ನಮ್ಮೊಬ್ಬರು ಆಡಿಟರ್ ಇದ್ದಾರೆ ಸುದೇಶ್, ಅವರು ನಮಗೆ ಪೊಳಲಿ ಅಮ್ಮುಂಜೆಯಿಂದ ನಮಗೆ ಪ್ರತಿ ವರ್ಷ 1 ಲೋಡು ಹುಲ್ಲು ಕಳಿಸ್ತಾರೆ. ಅವ್ರದ್ದೊಂದು ಸೇವೆ. ಆ ಥರದಲ್ಲಿ ನಮಗೆಲ್ಲ ಈ ಥರದಲ್ಲಿ ಸೇವೆ ಮಾಡಿಕೊಂಡು ನಮಗೆ ಸ್ವಲ್ಪ ಸಂತೋಷ ಆಗ್ತದೆ. ಯಾಕೆ ಹುಲ್ಲು ಸಿಗೋದು ಟೈಮಲ್ಲಿ ಹುಲ್ಲು ಸಿಗೋದು ನೀವು ನೋಡಿ, ಹುಲ್ಲು ಎಲ್ಲಿ ಸಿಗ್ತದೆ ಈಗ? ಹುಲ್ಲು ಸಿಗೋದಿಲ್ಲ. ಒಂದಾ ಮಾಣಿ ಹಚ್ಚಬೇಕು ಅಥವಾ ಪೊಳಲಿ ಹಚ್ಚಿ, ಅಲ್ಲಿಂದ ನಮಗೆ ಹುಲ್ಲು ಸಿಗ್ತಾ ಉಂಟು. ಬೇರೆ ಯಾವುದೆಲ್ಲ ಪರಿಕರಗಳು ಇದಕ್ಕೆ ನೀವು ಬಳಸ್ತೀರಿ ಅನ್ನುವಂಥದ್ದು? ಲೆಡ್ ಫ್ರೀ ಪೇಂಟ್ ಮಾಡ್ತೇವೆ. ಅದು ನಮಗೆ ಶಾಪಲ್ಲಿ ಸಿಗ್ತದೆ, ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಅದು ಪರವಾಗಿ. ಯಾಕೆ ನಾವು ದುಡ್ಡಿನಾಗ ನಮಗೆ ದೇವ ಸೇವೆ ಅದರಿಂದ ಚೆನ್ನಾಗಿ ಒಳ್ಳೆ ಪೇಂಟನ್ನು ಸ್ವಲ್ಪ ಮಾಡ್ತಾ ಇದ್ದೇವೆ, ಯೂಸ್ ಮಾಡ್ತೇವೆ ಪೇಂಟ್ ಅಷ್ಟೇ. ಗೌರಭಾನು ಸುತಾಯ ಗೌರಿ ಗಣೇಶ್ವರಾಯ ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋ ಸಹಸ್ರಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ. ವೀಕ್ಷಕರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತಿನಂತೆ ಇಲ್ಲಿ ಒಬ್ಬ ಹುಡುಗ ಇದ್ದಾರೆ. ಇವರು ಇಲ್ಲಿಗೆ ಪ್ರತಿದಿನ ಬಂದು ಗಣೇಶನ ವಿಗ್ರಹವನ್ನ ನೋಡೋದಾಗ್ಲಿ ಇಲ್ಲಿ ಬರ್ತಾ ಇರ್ತಾರಂತೆ. ಇವ್ರ ಜೊತೆ ನಾವು ಕೇಳೋಣ ಯಾಕೆ ಬರ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಅಂತ. ನಮಸ್ತೆ, ನಿಮ್ಮ ಹೆಸರು? ನರಸಿಂಹ. ನೀವಿಲ್ಲಿ ಪ್ರತಿದಿನ ಬಂದು ಗಣೇಶನ ವಿಗ್ರಹವನ್ನ ನೋಡ್ತಾ ಇದ್ರಿ, ನಿಮ್ಗೂ ಏನಾದ್ರೂ ಅನಿಸ್ತಾ ಇದೆಯಾ ನಾನು ಕೂಡ ಈ ರೀತಿ ಮೂರ್ತಿ ಮಾಡಬೇಕು, ಕಲಿಬೇಕು ಅಂತ? ನನಗೆ ಇಲ್ಲಿ ಡೈಲಿ ಬರೋಕೆ ತುಂಬ ಇಷ್ಟ. ಯಾಕೆಂದರೆ ನಾನು ಟ್ಯೂಷನ್ ಆದ ಮೇಲೆ ಡೈಲಿ ಇಲ್ಲಿಗೆ ಬರ್ತೇನೆ. ಯಾಕೆಂದರೆ ನಾನು ಇಲ್ಲಿ ಮಾಡುವಾಗಲೇ ಬರ್ತೇನೆ. ಯಾಕೆಂದರೆ ಅದು ಸಂಗನಿಕೇತನ ದೇವರನ್ನೆಲ್ಲ ಮಾಡುವಾಗ ನನಗೆ ತುಂಬ ಖುಷಿಯಾಗುತ್ತದೆ. ಮತ್ತು ಅದು ಅವರ ಕಣ್ಣು, ಅವರ ಪೇಂಟ್ ಎಲ್ಲ ಮಾಡುವಾಗ ತುಂಬ ಇಷ್ಟ ಆಗ್ತದೆ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರ. ಸರ್, ನಿಮ್ಮ ಒಂದು ಅನುಭವದಲ್ಲಿ ಗಣೇಶ ಚತುರ್ಥಿಯ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಮುಖ್ಯವಾಗಿ ನಮ್ಮ ಅವರಿಗೆ ಒಂದು ಕ್ವಶನ್ ಹಾಕಿದ್ರಿ ನಿಮಗೆ. ಏನು ಗೊತ್ತುಂಟ, ಇಷ್ಟು ಗಣಪತಿ ಮನೆಗಳಿಗೆ ರವಾನೆ ಮಾಡ್ತೀವಿ, ನೀವು ಯಾಕೆ ಮಾಡೋದಿಲ್ಲ ಹೇಳಿ ಅವರಿಗೆ ನಾಗೇಶ್ ಹತ್ರಕ್ಕೆ ಹೇಳಿ. ಅದು ನಿಜವಾಗಿ ಅವ್ರು ಹೇಳಿದ ಕರೆಕ್ಟ್. ಆದರೆ ನಮಗೆ ಮಾಡೋದು ಹೇಗೆ ನಾವು ಇಲ್ಲಿ
ಮಾಡಲಿಕ್ಕೆ ಸಾಧ್ಯ. ಇಷ್ಟು ರವಾನೆ ಮಾಡುವಾಗ ಇಷ್ಟು ಮಾಡಿ ಪೂಜೆ ಎಷ್ಟು ಗಂಟೆಗೆ ಮಾಡೋದು. ಆದರೆ ಅದಕ್ಕೋಸ್ಕರ ನಾವು ಅಕ್ಕನ ಮನೆಯಲ್ಲಿ ಹಿರಿಯ ಅಕ್ಕ ನಮ್ಮ ವಿಠಲರಾವ್ ಬಾವಾಜಿ ಇದ್ದಾರೆ, ಅವ್ರು ಮೊದಲಿಂದಲೂ ಮಾಡ್ತಾರೆ. ಅಲ್ಲಿ ನಾವೆಲ್ಲ ಸೇರಿ ಅವರೊಟ್ಟಿಗೆ ಹೋಗಿ ಮಾಡ್ತೇವೆ. ಅಕ್ಕನ ಮನೆಯಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಹೋಗಿ ನಾವು ಅವರೊಟ್ಟಿಗೆ ಅವರ ಸೇವೆ ಮಾಡಿ ರಾತ್ರಿಗೆ ಹೋಗಿ ಮಾಡ್ತೇವೆ. ಅದು ಅಲ್ಲಿಗೆ ಸರಿಯಾಗ್ತದೆ. ಮತ್ತು ತಂದೆಯವರ ಆಶೀರ್ವಾದ, ಮೋಹನ್ ರಾಯರ ಮಗ ತಂದೆಯವರ ಆಶೀರ್ವಾದ, ಅವರ ದೇವರ ಕೃಪೆಯಿಂದ ಎಲ್ಲರೂ ಸೇರಿ ಮಾಡೋದು ದೇವರಿಗೆ. ಎಲ್ಲ ಸೇರಿ ಮಾಡೋದು ದೇವರ. ಮತ್ತು ಹೆಚ್ಚು ಮಾತಾಡಲಿಕ್ಕೆ ವೆಂಕಟೇಶ ನನ್ನ ತಮ್ಮ ರಾಮಚಂದ್ರ ಮಾತಾಡಿದ್ದಾನೆ. ಹೆಚ್ಚು ಮಾತಾಡೋಂಥದ್ದು ಏನಿಲ್ಲ. ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ. ಸರ್, ಇನ್ನು ಗಣೇಶ ಚತುರ್ಥಿಯ ಇತಿಹಾಸದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಕಳೆದ ಹಲವಾರು ವರ್ಷಗಳ ಹಿಂದೆ ಬಾಲಗಂಗಾಧರ ತಿಲಕರು ಏನು ಅವರ ಉದ್ದೇಶ ಇತ್ತು, ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಆಚರಣೆ ಮಾಡಬೇಕಂತ ಒಂದು ಒಳ್ಳೆಯ ಅವ್ರದ್ದು ಸಿದ್ಧಾಂತ ಇತ್ತು. ಯಾಕಂದರೆ ಪ್ರತಿಯೊಬ್ಬರಲ್ಲಿ ಸಾಮರಸ್ಯ ಬೇಕು, ಆಧ್ಯಾತ್ಮ ಪ್ರಜ್ಞೆ ಬೇಕು, ಸಮಾಜದ ಬಗ್ಗೆ ಕಾಳಜಿ ಬೇಕು, ಪರಸ್ಪರ ಪ್ರೀತಿ ಬಾಂಧವ್ಯ ಇರಬೇಕು ಅಂತ. ಇದೆಲ್ಲ ಆಧಾರ ಇಟ್ಟುಕೊಂಡು ನಮ್ಮ ನಾಡಿನಲ್ಲಿ ಗಣೇಶನ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಸರ್, ಕೊನೆಯದಾಗಿ ವೀಕ್ಷಕರಿಗೆ, ನಮ್ಮ ಯುವ ಜನತೆಗೆ ನಿಮ್ಮ ಒಂದು ಸಂದೇಶ ಏನು ಸರ್? ವೀಕ್ಷಕರಿಗೆ ಹೇಳುವುದೊಂದೇ, ನಾವು ಹಿಂದಿನ ನಮ್ಮ ತಂದೆ ಕಾಲದಿಂದ ಅಜ್ಜ ನಮ್ಮ ವಂಶ ಪಾರಂಪರೆ ಬಂದ ದೇವರ ವಿಗ್ರಹವನ್ನು ಪೂಜೆಯನ್ನು ಒಂದು ಸಾಂಪ್ರದಾಯಿಕವಾಗಿ ಮಾಡಿ ಯಾವ ಒಂದು ಅದರಲ್ಲಿ ಅಡಚಣೆ ಬರಬಾರ್ದು ಅಂತ ಹೇಳಿಕೊಂಡು ಎಲ್ಲರೂ ಮಾಡಿಕೊಂಡು ದೇವರು ನಿಮಗೆಲ್ಲರಿಗೆ ಆಯುರಾರೋಗ್ಯ ಕೊಟ್ಟು ಸುಖ ಸಂತೋಷ ಕೊಡಲಿ ಅಂತ ನಾವು ದೇವರದ್ದು ಪ್ರಾರ್ಥಿಸ್ತೇವೆ. ಗಣೇಶನ ಈ ಸಂಭ್ರಮದ ನಡುವೆ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಕಳಕಳಿ ಪ್ರತಿಯೊಬ್ಬರಿಗಿರಬೇಕು. ಮುಖ್ಯವಾಗಿ ಗಣೇಶ ಪರಿಸರ ಸ್ನೇಹಿ, ಪರಿಸರ ಪ್ರೇಮಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಜಲಸ್ತಂಭನ ಮಾಡುವಾಗ ಈ ನೀರಿಗೆ ಹಾಕುವಾಗ ನೀರಿನ ಜಲರಾಶಿಗಳಿವೆ. ನಮ್ಮ ವಿಗ್ರಹಗಳ ಅಲಂಕಾರಗಳಲ್ಲಿ ಪ್ಲಾಸ್ಟಿಕ್ಗಳಿರ್ಬೋದು, ಯಾವ ರಾಸಾಯನಿಕದ ಒಂದು ಕೆಲವು ಏನಾದರೂ ವಿಷಯಗಳಿದ್ದರೆ ಅದು ದಯವಿಟ್ಟು ಬಾವಿಗೆ ಹಾಕಬೇಡಿ. ಯಾಕೆ ಹೆಚ್ಚಿನ ಗಣಪತಿಗಳು ಬಾವಿಗೆ ಹಾಕುವಂಥದ್ದು. ಹೊಳೆಯಲ್ಲಿ, ಸಮುದ್ರದಲ್ಲಿ ಜಲಸ್ತಂಭನ ಮಾಡೋದು ಕೆಲವು ವಿರಳ. ಆದ ಕಾರಣ ಪ್ರತಿಯೊಬ್ಬರು ಯಾವುದೇ ಜೀವರಾಶಿ ಹಾಳಾಗಬಾರ್ದು. ಆಮೇಲೆ ಪರಿಸರಕ್ಕೆ ಹಾಳಾಗುವಂಥ ಸಿಡಿಮದ್ದು ಸುಡುವಲ್ಲಿ ಜಾಗರೂಕರಾಗೋಣ. ಯಾಕಂದರೆ ಶುದ್ಧ ಗಾಳಿ ನಮಗೆ ಬೇಕೇ ಬೇಕು, ಅದು ಕಾಪಾಡಿಕೊಳ್ಬೇಕು. ಅದೇ ರೀತಿ ವಿಘ್ನ ವಿನಾಶಕ ನಮ್ಮ ಜಗತ್ತಿಗೆ ಬಂದಂಥ ಈ ಮಹಾಮಾರಿ ಕೋವಿಡ್, ಆ ವಿಘ್ನ ಹೋಗಲಿ, ಸಂಪೂರ್ಣ ಪ್ರಮಾಣದಲ್ಲಿ ಹೋಗಲಿ, ಒಳ್ಳೆಯ ಸುಖ ಸಮಾಜವಾಗಲಿ, ಸುಖ ಸ್ವಾಸ್ಥ್ಯವಾಗಲಿ ನಾವು ದೇವರ ಪ್ರಾರ್ಥನೆ ಮಾಡುವಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ರಾವ್ ನಿವಾಸದಲ್ಲಿ ಗಣೇಶನ ವಿಗ್ರಹಗಳನ್ನು ಯಾವ ರೀತಿಯಾಗಿ ತಯಾರಿಸಲಾಗುತ್ತೆ, ಇದರ ಪರಿಕರಗಳೇನು, ಜೊತೆಗೆ ಇದರ ವಿಶೇಷತೆ ಏನು ಅಂತ ವಿಘ್ನ ವಿನಾಶಕನು ದೇಶದ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.